ಜಲ ಮಿಷನ್ ವತಿಯಿಂದ JJM ವತಿಯಿಂದ ಸುಮಾರು 3.5 ಕೋಟಿ ಅನುದಾನವನ್ನು ಒದಗಿಸಿಕೊಟ್ಟು ಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲೂ ಕೂಡ ಅಂತಹ ಜಲಜೀವನ್ ಯೋಜನೆಯನ್ನು ಜಾರಿಗೆ ತರುವಲ್ಲಿ ಯಶಸ್ವಿಯಾದಂತಹ ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರು ಮಾಜಿ ಕರ್ನಾಟಕದ ಮಂತ್ರಿಗಳಾದಂತಹ ಯುಟಿ ಖಾದರ್ ಅವರು ಇದ್ದಾರೆ. ಅದೇ ರೀತಿ ನಮಗೆ ಸುಸಜ್ಜಿತವಾದಂತಹ ಒಂದು ಬಸ್ ಸ್ಟ್ಯಾಂಡ್ನ ವ್ಯವಸ್ಥೆಯನ್ನು ಕೂಡ ಯಾನಪಯ ಸಮೂಹ ಸಂಸ್ಥೆಯು ನೆರವೇರಿಸಿಕೊಡಲಿದೆ. ಈ ನಾಟಕಲ್ ಸರ್ಕಲ್ ನಮ್ಮ 5 ಪಂಚಾಯತ್ಗಳನ್ನು ಒಗ್ಗೂಡಿಸುವಂಥ ಸರ್ಕಲ್ ಆಗಿದೆ. ಬಣಾಜೆ ಪಂಚಾಯತ್, ಮಂಜನಾಡಿ ಪಂಚಾಯತ್, ಬೆಲ್ಮ ಪಂಚಾಯತ್, ಕಿನ್ನೆ ಪಂಚಾಯತ್, ಅದೇ ರೀತಿ ಕೋಟೆಕರ್ ಪಂಚಾಯತ್, ಈ ಪಂಚಾಯತನ್ನು ಒಳಗೊಂಡಂಥ ಒಂದು ಸರ್ಕಲ್ ಆಗಿದೆ ಇದು. ಅದೇ ರೀತಿ ನಾವಿಲ್ಲಿ ಈಗ ಹೈಟೆಕ್ ಒಂದು ರಸ್ತೆಯನ್ನು ಕಾಣ್ತಾ ಇದ್ದೇವೆ, ಚತುರ್ಪಥ ರಸ್ತೆ. ಈ ರಸ್ತೆಯ ನಮ್ಮ ಇಲ್ಲಿಗೆ ಬರೆದ ಕಾರ್ಯಕರ್ತರಾದಂತಹ ನಮ್ಮ ನೆಚ್ಚಿನ ಶಾಸಕರು ಅದೇ ರೀತಿ ಈ ರಸ್ತೆಗೆ ವಿಶೇಷವಾದಂತಹ ಅನುದಾನವನ್ನು ಒದಗಿಸಿಕೊಟ್ಟಂತಹ ವೈ ಅಬ್ದುಲ್ಲಾ ಕುಂಜಿ ಅವರು ನಮ್ಮೊಂದಿಗೆ ಇದ್ದಾರೆ. ಅಲ್ಲದೆ ಸರ್ಕಲ್ಗೆ ಹೈಟೆಕ್ ಸ್ಪರ್ಶವನ್ನು ನೀಡಲು ಉದಾರವಾಗಿ ಕೊಡುಗೆಯನ್ನು ನೀಡುವಂತಹ ನಮ್ಮ ನಾಯಕರಾದಂತಹ ಹಾಜಿ ವೈ ಅಬ್ದುಲ್ಲಾ ಕುಂಜಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಮಂಜನಾಡಿ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ನನ್ನ ಮಿತ್ರರಾದ ಇನ್ಸೆಟ್ ಡಿಸೋಜಾ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ನರಿಗಾಣ ಪಂಚಾಯತಿನ ಉಪಾಧ್ಯಕ್ಷರು ನಮ್ಮ ಯುವ ನಾಯಕರಾದಂತಹ ನವಾಜ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ RKC ವಂಡರ್ ಸಿಟಿನ ಬಾಲಕರು ನಮ್ಮ ನಾಯಕರಾದಂತಹ ಅಜೀಜ್ ರವರಿದ್ದಾರೆ. ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಮಂಗಳೂರು ತಾಲೂಕು ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರು ನಮ್ಮ ನಾಯಕರಾದಂತಹ ಮೋಹನ್ ಖಾನ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ನಾಟಕಲ್ ಜಂಕ್ಷನ್ ಚತುಷ್ಪಥ ತಾದಿಗು ನಿರ್ಮಾಣ ಆಯ್ನ ನಾಟಕಲ್ ವೃತ್ತ ಅಭಿವೃದ್ಧಿಗೆ ಏನಪೋಯ ವಿಶ್ವವಿದ್ಯಾಲಯ ಮುತಾಲಿಕೆಡು ಶನಿವಾರ ನಡೆದಿನ ಕಾರ್ಯಕ್ರಮಡು ವೃತ್ತ ಅಭಿವೃದ್ಧಿ ಬೊಕ್ಕ ಮಂಜನಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಜಲಜೀವನ್ ಮಿಷನ್ ಯೋಜನೆದಲ್ಲಿಟ್ಟು ಬೇತೆ ಬೇತೆ ಕಾಮಗಾರಿಲೆಗೆ ಏನಪೋಯ ವಿಶ್ವವಿದ್ಯಾಲಯದ ಕುಲಪತಿ ವೈ ಅಬ್ದುಲ್ಲಾ ಕುನ್ನಿ ಚಾಲನೆ ಕೊರಿಯರು. ಶಾಸಕರು ಯುಟಿ ಖಾದರ್ ಪಾತೆರೊಂದು ನಾಟಕಲ್ ವೃತ್ತ ಏನಪೋಯ ವಿಶ್ವವಿದ್ಯಾಲಯ ಮುತಾಲಿಕೆಡು 40 ಲಕ್ಷ ಖರ್ಚಿಡು ಅಭಿವೃದ್ಧಿಯಾದ ಮಾದರಿಯಾಯರ ಉಂಡು ಪಂಡ ತೆರಿಪಾಯರು. ಬಲ ಅತ್ಯುತ್ತಮ ಮತ್ತು ಅತ್ಯಂತ ಸಂತೋಷವಾಗ್ತದೆ. ಇದೊಂದು ಸಣ್ಣ ಮಟ್ಟದ ಕಾರ್ಯಕ್ರಮ ಯಾಕೆ ಮಾಡ್ತಿದ್ವಿ ಅಂತ ಹೇಳಿದರೆ ನಮಗೆ ಅತ್ಯಂತ ಸಂತೋಷದ ದಿನ. ಒಂದೇನಂತ ಹೇಳಿದರೆ ಎಲ್ಲ ಗ್ರಾಮಗಳಿಗೂ ಕೂಡ ಸಮಗ್ರ ಕುಡಿಯುವ ಯೋಜನೆಗೆ ಇವತ್ತು ಕೋಟ್ಯಾಂತರ ಅನುದಾನ ಬಿಡುಗಡೆ ಮಾಡಿದ್ದು ಕೆಲಸಗಳು ಪ್ರಾರಂಭವಾಗಿದೆ. ಬೆಲ್ಮದಲ್ಲಿ ಇವತ್ತು ಬೆಳಿಗ್ಗೆ ಆಯಿತು, ಕೊಣಾಜೆಯಲ್ಲಿ ಮೊನ್ನೆ ಆಯಿತು. ಇವತ್ತು ಮಂಜನಾಡಿ ಗ್ರಾಮದ ಎಲ್ಲ ಕಡೆಯಲ್ಲಿ ಕೂಡ ಸುಮಾರು 3 ಕೋಟಿ ರೂಪಾಯಿ ಯೋಜನೆ ಅಡಿಯಲ್ಲಿ ಎಲ್ಲಿ ಅಗತ್ಯ ಬೇರೋ ಕಡೆ ನಾವು ಬೋರೆಲ್ಲ ಹಾಕಿ ಟ್ಯಾಂಕ್ ಕಟ್ಟಿ ಪೈಪ್ ಮುಖಾಂತರ ಸರ್ವರ ಮನೆಗೆ ಕೂಡ ನೀರು ಒದಗಿಸುವಂಥ ಕೆಲಸವನ್ನು ನಾಳೆಯಿಂದ ನಾವು ಪ್ರಾರಂಭ ಮಾಡ್ತೇವೆ. ಮುಂದಿನ ಏಪ್ರಿಲ್ ಆಗುವ ಸಂದರ್ಭದಲ್ಲಿ ಖಂಡಿತವಾಗಿಯೂ ಸಾಧಾರಣ ಎಲ್ಲ ಪ್ರದೇಶದಲ್ಲಿ ಕೂಡ ಇವತ್ತು ಕುಡಿಯುವ ನೀರಿನ ಒಂದು ಹಂತದ ಸಮಗ್ರವಾದ ಕುಡಿಯುವ ಯೋಜನೆ ಜಾರಿಯಾಗ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಶ್ವತ ತುಂಬೆಯಿಂದ ಬರುವಂಥ ನೀರಿನೇನಿದೆ ಅದು ಬಹುಶಃ ಮುಂದಿನ ಅವಕಾಶದಲ್ಲಿ ಈಗಲೇ ತಯಾರಾಗಿದ್ದುಕೊಂಡು ರಾಜಕೀಯದ ಕಾರಣ ಬಾಕಿಯಾಗಿದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಅನುಷ್ಠಾನಕ್ಕೆ ಬಂದಾಗ ಈ ಕ್ಷೇತ್ರದ ಮುಂದಿನ 30 ವರ್ಷವರೆಗೆ ಯಾವುದೇ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಕಾರ್ಯಯೋಜನೆ ಕೂಡ ಹಮ್ಮಿಕೊಂಡು ಎಲ್ಲರಿಗೂ ಕೂಡ ಸಮಗ್ರ ಕುಡಿಯುವ ನೀರು ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಇದಕ್ಕೆ ಸಹಕರಿಸ ಪ್ರತಿಯೊಬ್ಬರಿಗೂ ಶುಭಾಶಯಗಳನ್ನು ನಾನು ಇವತ್ತು ಸಲ್ಲಿಸ್ತೇನೆ. ಮುಡಿಪುವಿಂದ ಬಹುಶಃ ಇವತ್ತು ತೊಕ್ಕೋಟಿನಿಂದ ಮುಡಿಪುವರೆನ ರಸ್ತೆ ಇದು ರಾಜ್ಯದಲ್ಲಿ ಮಾದರಿಯಾದ ರಸ್ತೆ. ಯಾಕೆಂತ ಹೇಳಿದರೆ ಜಿಲ್ಲಾ ಮಟ್ಟದ ರಸ್ತೆ ಚತುಷ್ಪಥ ರಸ್ತೆಯಾಗಿ ಲೋಕೋಪಯೋಗಿ ಇಲಾಖೆ ಮುಖಾಂತರ ಆದದ್ದು ಇದು ಫಸ್ಟ್. ಎಲ್ಲಿಗೂ ಇಷ್ಟ ತನಕ ಜಿಲ್ಲಾ ಮಟ್ಟ ರಸ್ತೆ ಆಗಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಕಡೆಗೆ ಏನಾದರೂ ಚತುಷ್ಪಥ 4 ಲೈನ್ ರಸ್ತೆಗೆ ಎಸ್ಟಿಮೇಟ್ ಬೇಕಾದರೆ ಅದು ನಮ್ಮ ಈ ರಸ್ತೆಯ ಮಾಡೆಲನ್ನು ಇವತ್ತು ತೆಗೆದುಕೊಂಡು ರಾಜ್ಯದ ಬೇರೆ ಕಡೆ ಇವತ್ತು ಲೋಕೋಪಯೋಗಿ ಇಲಾಖೆಯವರು ಇವತ್ತು ಮಾಡ್ತಾ ಇದ್ದ ಅಂತ ಹೇಳಲಿಕ್ಕೆ ನಾವು ಇವತ್ತು ಹೆಮ್ಮೆ ಪಡ್ತೇವೆ. ಅವತ್ತು ನಾವು ಆಲೋಚನೆ ಮಾಡಿಕೊಂಡು ಒಮ್ಮೆಲೆ ಬೇಡ ಹಂತ ಹಂತವಾಗಿ ಮಾಡುವಂತ ಹೇಳಿಕೊಂಡು ಹಂತ ಹಂತವಾಗಿ ಬಂದು ಮುಟ್ಟಿದೆ. ತೊಕ್ಕೋಟಿನಿಂದ ಹಿಡಿದು ಚಂಬುಗಟ್ಟ ತನಕ ಕೆಲಸ ಬಾಕಿ ಇದೆ. ಈಗ 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿ ಬಹುಶಃ ಅಲ್ಲಿ 4 ಲೈನಲ್ಲಿ 6 ಲೈನ್ ಬರ್ತದೆ. ದೇರ್ಲಕಟ್ಟೆ ಜಂಕ್ಷನ್ ಏನು ಇವತ್ತು ಬಾಕಿ ಫಾದಮುಲ್ಲಾಸಿಂದ ಹಿಡಿದು ನಮ್ಮ ಬದಿಯ ಜುಮ್ಮಾ ಬಸ್ ತನಕ ಬಾಕಿಯಾಗಿದೆ. ಅಲ್ಲಿಗೆ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿ ಈಗಾಗಲೇ ಬಹುಶಃ ಟೆಂಡರ್ ಕರೆದು ಮುಂದಿನ ಕೆಲವೇ ದಿನಗಳಲ್ಲಿ ಅದು ಕೂಡ 6 ಲೈನ್ ಆಗ್ತದೆ. ಯಾಕೆ ಅಲ್ಲಿ ಶಾಪಿಂಗ್ ಹೋಗುವಂಥ ಬೇರೆ ಆಗುವಂಥದ್ದು. ಇದು 2 ಮುಗಿದರೆ ಮತ್ತೆ ನಮ್ಗೆ ಇರೋದು ಹಸೆಗೋಲಿಯಿಂದ ನಮ್ಮ ಕಮಲಬದು ತನಕ ಮಾತ್ರ. ಇದು ಬರೀ 50% ಕೆಲಸ. ಇನ್ನೂ ಇದರ ಸೌಂದರ್ಯೀಕರಣ ಕೆಲಸ ಇದೆ. ಈಗ ನಮ್ಮ ಕುತ್ತರ್ ಜಂಕ್ಷನ್ ಮತ್ತು ನಮ್ಮ ನಾಟಕಲ್ ಜಂಕ್ಷನ್
ದೇರ್ಲಕಟ್ಟೆ ಜಂಕ್ಷನ್, ಬೇರೆ ಬೇರೆ ಜಂಕ್ಷನ್ ಅಭಿವೃದ್ಧಿ ಮಾದರಿಯಾಗಿ ನಾವು ದೇರ್ಲಕಟ್ಟೆ ನಾಟಕಲ್ ಜಂಕ್ಷನ್ ಈಗಾಗಲೇ ಹಿಂದೆ ಸ್ಟಾರ್ಟಿಂಗಲ್ಲಿ 1 ವರ್ಷ ಹಿಂದೆ ಹೇಳಿದ್ರು ಅಭಿವೃದ್ಧಿ ಆಗುವಾಗ NFI ಸಂಸ್ಥೆಯ ಅಬ್ದುಲ್ಲಾ ಕುಂಜಿ ಸರ್ ಮತ್ತು ನಮ್ಮ ಫರಾದ್ ಅವರು ಹೇಳಿದರು ಇದು ನಾವು ಒಂದು ಮಾದರಿಯಾಗಿ ಡೆವಲಪ್ಮೆಂಟ್ ಮಾಡಿ ಕೊಡ್ತೇವೆ ಅಂತೇಳಿ. ಆದ ಕಾರಣ ಬಹುಶಃ ಇವತ್ತು ಅವ್ರ ಮೊನ್ನೆ ಸ್ಕೆಚ್ ಪ್ಲ್ಯಾನ್ ಎಲ್ಲ ರೆಡಿಯಾಗಿದ್ದುಕೊಂಡು ಇವತ್ತು ಈ ಒಂದು ಸರ್ಕಲ್ ಸುಮಾರು 40 ಲಕ್ಷ ರೂಪಾಯಿ ಯೋಜನೆಯಲ್ಲಿ ಅತ್ಯಂತ ಮಾದರಿಯಾದಂತಹ ಮಂಗಳೂರಿನಲ್ಲಿ ಕೂಡ ಇಲ್ಲದಂತಹ ಒಂದು ಸರ್ಕಲನ್ನು ಬಹುಶಃ ನಾಟಕಲ್ಲಲ್ಲಿ ಇವತ್ತು ಅತ್ಯಂತ ಪ್ರಾರಂಭ ಆಗುವಾಗ ಅತ್ಯಂತ ಸಂತೋಷ. ಅಷ್ಟು ಮಾತ್ರ ಅಲ್ಲ, ಈ ಜಂಕ್ಷನ್ ಇಂಪ್ರೂವ್ಮೆಂಟ್ ಜೊತೆಯಲ್ಲಿ 2 ಬದಿಯಿಂದಲೂ ಕೂಡ ಇವತ್ತು ನಮ್ಮ ಗಿಡಗಳನ್ನು ನಡೆದು ಮತ್ತು ಎಲ್ಲ ಕಡೆ ಕೂಡ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಮತ್ತು ಶೌಚಾಲಯ ನಿರ್ಮಾಣ ಮಾಡುವುದು ಮತ್ತು ಅದನ್ನು ಅಲ್ಲಲ್ಲಿ ಸೌಂದರ್ಯೀಕರಣಗೊಳಿಸುವ ಪಾರ್ಕಿಂಗ್ ವ್ಯವಸ್ಥೆ ಮಾಡೋದು ಎಲ್ಲ ಯೋಜನೆ ಕೂಡ ಈಗಾಗಲೇ ಅದು NFI ಮೆಡಿಕಲ್ ಸಂಸ್ಥೆ, ಕನಚೂರು, KS ಹೆಗಡೆ PA ಇಂಜಿನಿಯರಿಂಗ್, ಬ್ಯಾರೇಜ್ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ನಮ್ಮ ಯಾವುದೆಲ್ಲ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬರ್ತದೆ ಇವರು ಮತ್ತು ಇನ್ಫೋಸಿಸ್ ಸಂಸ್ಥೆ ಎಲ್ಲ ಬೇರೆ ಬೇರೆ ಎಲ್ಲವನ್ನು ಸೇರಿಸಿಕೊಂಡು ಇದಕ್ಕೊಂದು ಮಾಡಿ, ಯಾಕೆಂದರೆ ನಮಗೆ ಒಮ್ಮೆ ಮಾಡಿ ಕೊಡ್ಬೋದು ಅಥವಾ ಇವತ್ತು ಸರ್ಕಲ್ ಮಾಡ್ಬೋದು, ಅದು ನಮಗೆ ಲೈಟ್ ಆಗ್ಬೋದು. ಇದನ್ನು ಮೇಂಟೈನ್ ಮಾಡಿಕೊಂಡು ಶಾಶ್ವತವಾಗಿ ಪ್ರತಿ ವರ್ಷ ಕೂಡ ಅದನ್ನು ಮಾದರಿಯಾಗಿ ನಿರ್ಮಾಣ ಮಾಡಲಿಕ್ಕೆ ಒಂದು ಇಡೀ ಸಮಿತಿಯನ್ನು ಈಗಾಗಲೇ ಮಾಡಲಾಗಿದೆ. ಆ ಸಮಿತಿ ಮುಖಾಂತರ ಇವರೇ ಅದನ್ನು ಸೇರಿಕೊಂಡು ಅದನ್ನು ಮಾಡೆಲ್ ಆಗಿ ಮುಂದೆ ತಗೊಂಡು ಹೋಗುವಂಥ ಒಂದು ಅವಕಾಶ ಕೂಡ ಆಗಿದೆ. ಆದ ಕಾರಣ ಬೋರವರೆಲ್ಲರಿಗೂ ಅದಕ್ಕೆ ಸಹಕಾರ ಅತ್ಯಗತ್ಯ. ಪ್ರಥಮ ಹಂತವಾಗಿ ಬಹುಶಃ ಇವತ್ತು ನಾಟಕಲ್ ಜಂಕ್ಷನ್ ನಾವು ಇವತ್ತು ಚಾಲನೆ ಕೊಡೋ ಸಂದರ್ಭದಲ್ಲಿ ನನಗೆ ಅತ್ಯಂತ ಸಂತೋಷ, ಇದೊಂದು ಮಾದರಿಯಾಗಿ ಬರುವಂಥದ್ದು. ಅದಕ್ಕಾಗಿ ನಾನು NFI ಸಂಸ್ಥೆಯ ವೈಸ್ ಚಾನ್ಸಲರ್ ಆಗಿರುವಂತಹ NFI ಅಬ್ದುಲ್ ಕುಂಜಿ ಅವರು ಮತ್ತು ಇದರ ಸಂಪೂರ್ಣವಾಗಿ ಇವತ್ತು ಉತ್ಸವ ಸಂದರ್ಭ ಫರಾದ್ರವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಎಲ್ಲರ ಪರವಾಗಿ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ಈ ಒಂದು ರಸ್ತೆ ಮತ್ತು ಈ ಒಂದು ಪ್ರದೇಶ ಒಂದು ಮಾದರಿ ನಮಗೆ ಮಾತ್ರ ಒಂದು ಪ್ರಯೋಜನ ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯಾಗುವಂಥ ಒಂದು ರಸ್ತೆ ಇವತ್ತು ಆಗಲಿ ಅಂತ ಹೇಳಿಕೊಂಡು ಇದರ ಸೌಂದರ್ಯೀಕರಣ ಮುಂದಿನ ಆಗುವಾಗ ನಿಮ್ಮೆಲ್ಲರ ಸಹಕಾರ ಇವತ್ತು ನಾನು ಕೇಳಿಕೊಂಡು ಈ ಒಂದು ಕಾರ್ಯಕ್ರಮ ಬಂದಂಥ ಅಬ್ದುಲ್ ಕುಂಜಿ ಸಾಹೇಬ್ ಅವರಿಗೂ, ಕಣಚೂರು ಸಂಸ್ಥೆ ಮಾಲಕ ಕಣಚೂರು ಮೋಹನ ಖಾನೆ ಅವರಿಗೂ, ಹಿರಿಯಾದ ಲಕ್ಷ್ಮಣ್ ಪೂಜಾರಿ ಅವರಿಗೂ, ಎಲ್ಲ ನಮ್ಮ ಹಿರಿಯ ಕಿರಿಯರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು. ಆದ ಕಾರಣ ಬಹುಶಃ ಈಗ ಮೊನ್ನೆ ಮೋಹನ ಫೋನ್ ಮಾಡಿ ಹೇಳಿದರು, ನಾನು ರಾತ್ರಿ ಬರುವಾಗ ಸಿಂಗಾಪುರ್ ಬರೋದು ಸ್ಟೈಲ್ ಕಾಣ್ತದೆ, ನನಗೆ ಸ್ವಲ್ಪ ಏನೋ ಚೆಂದಾಗಿ ಮಾಡಿದರೆ ಭಾಳ ಚಂದವಾಗಿ ಇವತ್ತು ಕಾಣುವಂಥ ಅವಕಾಶ ಇವತ್ತು ಆಡ್ತಾ ರಸ್ತೆ ಥರ ಆಗ್ತದೆ. ಖಂಡಿತವಾಗಿ ಎಲ್ಲ ಕೆಲಸ ನಾವು ಉದ್ದೇಶಿಸೋದು ಎಲ್ಲವೂ ಇವತ್ತು ಬಗೆಹರಿಸಿಕೊಂಡು ಬಂದರೆ, ಯಾಕೆ ಕುತ್ತಾರ್ ಜಂಕ್ಷನಲ್ಲಿ ಇವತ್ತು ನಿಟ್ಟೆಯವರು ಪ್ಲ್ಯಾನ್ ಮಾಡ್ತಿದ್ದಾರೆ, ದೇರ್ಲಕಟ್ಟೆ ಜಂಕ್ಷನ್ನಲ್ಲಿ ಬ್ಯಾರೇಜ್ ಕಾಲೇಜ್ನವರು ಇವತ್ತು ಪ್ರಾರಂಭ ಮಾಡ್ತಿದ್ದಾರೆ. ಹಾಗೆ ಒಂದೊಂದು ಕಡೆ ಒಬ್ಬೊಬ್ಬರು ಇದ್ರು ಇವತ್ತು ಮುಂದೆ ನಿಂತು ಎಲ್ಲರೂ ಕೂಡ ಸಹಕಾರ ಇವತ್ತು ಕೊಡ್ತಾ ಇದ್ದಾರೆ. ಸೊ ಎಲ್ಲರ ಸಹಕಾರ ಮುಖಾಂತರ ನಾವು ಕೂಡ ಇವತ್ತು ಸರ್ಕಾರ ಆಗುವಂಥ ಎಲ್ಲ ವ್ಯವಸ್ಥೆ ನಾವು ಇವತ್ತು ಮಾಡಿಕೊಂಡು ಒಂದು ಮಾದರಿಯಾದ ಒಂದು ಪ್ರದೇಶ. ಇದರಿಂದ ಪ್ರಯೋಜನ ಏನಂತ ಹೇಳಿದರೆ ಬಹುಶಃ ನಿಮ್ಗೆ ಗೊತ್ತಿದೆ, ನಿಮಗೆ ಇರುವಂಥ ಇಲ್ಲಿ ಈ ರಸ್ತೆಯದ್ದು ಫಾಸ್ಟ್ ಬೇಗದ ಒಂದು ಉತ್ತಮವಾದ ರಸ್ತೆ ಆದ ಕಾರಣ ಈಗ ಯಾರು ಕೂಡ ಮಂಗಳೂರಲ್ಲಿ ಮನೆ ಮಾಡೋದಿಲ್ಲ. ಇಲ್ಲದೆ ಮುಂಚೆ ನಾಟ್ಯಕಲ್ ಬಿಟ್ಟು ಮಂಗಳೂರು ಫ್ಲ್ಯಾಟ್ ಮಾಡ್ತಾಯಿದ್ರು, ಅರೇಕಲ್ ಮತ್ತು ಪಾವೂರು ಮಂಜನಾಡಿ ಬಿಟ್ಟು ಮಂಗಳೂರಲ್ಲಿ ಫ್ಲ್ಯಾಟ್ ಮಾಡ್ತಾಯಿದ್ರು, ಇಲ್ಲಿ ಹಾಗೆ ಬಿಡ್ತಾಯಿದ್ರು. ಈಗ ಯಾರು ಕೂಡ ಅಲ್ಲಿ ಫ್ಲ್ಯಾಟ್ ಮಾಡೋದಿಲ್ಲ, ಯಾಕಂದರೆ ಇಲ್ಲಿ ಈಗ ಮಂಗಳೂರಿನವರೇ ಬಂದು ಇಲ್ಲಿ ಮನೆ ಮಾಡ್ತಿದ್ದಾರೆ. ಯಾಕೆ ಅಲ್ಲಿ ಡಬಲ್ ಖರ್ಚಾಗದಿಲ್ಲ, ಸಿಂಗಲ್ ಖರ್ಚಾಗಿ ಒಂದು ವೆಹಿಕಲಲ್ಲಿ 10 ನಿಮಿಷದೊಳಗೆ ಅವರಿಗೆ ಬರ್ಬೋದು. ಒಂದು ವೆಹಿಕಲ್ ಇಟ್ಕೊಂಡ್ರೆ ಬೆಳಿಗ್ಗೆ 10 ನಿಮಿಷದೊಳಗೆ ಬರುವಂಥ ವ್ಯವಸ್ಥೆ ಆಗ್ತದೆ. ಆದ ಕಾರಣ ನಮ್ಮ ಏರಿಯಾ ಎಕ್ಸ್ಟೆನ್ಷನ್ ಡೆವಲಪ್ಮೆಂಟ್ ಆಗ್ತದೆ. ನಾವು ಇಲ್ಲಿ ತನಕ ಡೆವಲಪ್ ಮಾಡಿದರೆ ಜನ ಇದು ದೇರ್ಲಕಟ್ಟೆ ನಮ್ಮ ಮುಡಿಪು ತನಕ ಇದರ ಪ್ರಯೋಜನ ಬರ್ತದೆ. ಅಲ್ಲಿ ತನಕ ಕೂಡ ಮನೆಗಳಿಂದ ಆ ಕಡೆ ಎಲ್ಲ ಪ್ರಾರಂಭ ಆಗುವಂಥದ್ದು. ಆ ಕಡೆದೆಲ್ಲ ಮಂಗಳೂರಿಗೆಲ್ಲ ಈ ಕಡೆ ಬಂದು ಇವತ್ತು ಈ ಕಡೆ ಎಲ್ಲಿ ನಿಲ್ಲಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಪ್ರದೇಶದಲ್ಲಿ ಮನೆ ಮಾಡಬೇಕಂತ ಹೇಳಿದರೆ ಎಲ್ಲ ವ್ಯವಸ್ಥೆ ನೋಡಿಕೊಂಡು ಜನ ಈ ಕಡೆ ಇಷ್ಟಪಡುವಂಥ ವ್ಯವಸ್ಥೆ ಇವತ್ತು ಮಾಡ್ತಾರೆ. ಮೊನ್ನೆ ಬಂಟರ ಸಂಘ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಭಾಳಷ್ಟು ಹಿರಿಯರು ಬಾಂಬೆಯಿಂದ ಬಂದರು ಇರಾದಲ್ಲಿ. ಅವರೆಲ್ಲರಿಗೂ ಭಾಳ ಸಂತೋಷ ಆಯಿತು ರಸ್ತೆ ನೋಡಿ. ಅದರಲ್ಲಿ ನಮ್ಮ ಗೋಲ್ಡ್ ಫೆಂಚಿನ ಪ್ರಕಾಶ್ ಶೆಟ್ಟರು ಹೇಳಿದರು, ನಾನು ಇಷ್ಟು ಅಭಿವೃದ್ಧಿ ಆಗ್ತದೆ ನಾನು ಎನಿಸಲಿಲ್ಲ, ನಾನು ಫಸ್ಟ್ ಬಂದದ್ದು ಈ ಕಡೆಗೆ. ಖಂಡಿತವಾಗಿಯೂ ಇಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಯೂನಿವರ್ಸಿಟಿ ಇದೆ, ಇನ್ಫೋಸಿಸ್ ಇದೆ. ನಾನು ಖಂಡಿತವಾಗಿ ನನಗೆ 2 ಎಕರೆ ಜಾಗ ಕೊಡಿ, ನಾನು ಇಲ್ಲಿ ಅತ್ಯುತ್ತಮವಾದ 5 ಸ್ಟಾರ್ ಹೋಟೆಲ್ ನಾನು ಇಲ್ಲಿ ಖಂಡಿತವಾಗಿ ಕಟ್ತೇನೆ ಅಂತ ಹೇಳಿಕೊಂಡು ಹೇಳಿದ ಮಾತಲ್ಲ ಬೆಂಗಳೂರಿಗೆ ನನಗೆ ಫೋನ್ ಕೂಡ ಮಾಡಿದರು. ಮೋಹನಕ ಕೂಡ ಹೇಳಿದೆ, ನಮ್ಮಲ್ಲಿ ಜಾಗ ಉಂಟು ಮತ್ತು ತೋರಿಸುವಂತೆ ಅವರು ಕೂಡ ಇವತ್ತು ಹೇಳಿದೆ. ಆದ ಕಾರಣ ಎಲ್ಲ ಬಂಡವಾಳಶಾಹಿಗಳು ಇಲ್ಲಿ ಬಂದು ದುಡ್ಡು ಹಾಕಿದಾಗ ಪರೋಕ್ಷವಾಗಿದ್ದು ಅಭಿವೃದ್ಧಿಗೆ ಒಂದು ಪೂರಕವಾಗುವಂಥ ಅವಕಾಶ ಇವತ್ತು ಆಗುವಂಥದ್ದು. ಅದಕ್ಕಾಗಿ ನಾನು ಮತ್ತೊಮ್ಮೆ ಎಲ್ಲರಿಗೂ ವಿಶೇಷ ಅಭಿನಂದನೆ ಸಲ್ಲಿಸಿ ಅಬ್ದುಲ್ ಕುಂಜಿ ಅವರು ಯಾವ ಒಂದು ವಿಶೇಷವಾದ ಒಂದು ಮಾದರಿಯಾದಂಥ ಮಾಡಿದ ಕೆಲಸ ಆದ ನಂತರ ಅದೊಂದು ಮಾದರಿಯಾದಂಥ ಕೆಲಸ. ಅದಕ್ಕಾಗಿ ಎಲ್ಲರಿಗೂ ನನ್ನ
ಎಲ್ಲರ ಪರವಾಗಿ ಆ ಸಂಸ್ಥೆಗೆ ನನ್ನ ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ಬಹುಶಃ ಅದಕ್ಕೆ ಚಾಲನೆ ಕೊಡ್ತೇವೆ. ಆದಷ್ಟು ಬೇಗನೆ ಕೆಲಸ ಕಾಮ ಮುಗಿಲಿ ಅಂತ ಹೇಳಿಕೊಳ್ತಾ, ನೀರಿಗೆ ಸಂಬಂಧಪಟ್ಟ ಕೂಡ ಅಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರು ಕೆಲಸ ಆಗುವ ಸಂದರ್ಭದಲ್ಲಿ ಮೇಲುಸ್ತುವಾರಿ ವಹಿಸಿಕೊಳ್ಬೇಕು. ಬೋರ್ವೆಲ್ಲಲ್ಲಿ ನೀರು ಸಿಕ್ಕಿದ ನಂತರವೇ ಟ್ಯಾಂಕ್ ಮತ್ತು ಪೈಪ್ಲೈನ್ ಹಾಕಬೇಕು. ಟ್ಯಾಂಕ್ ಮತ್ತು ಪೈಪ್ಲೈನ್ ಕಟ್ಟಿಯಲ್ಲಿ ನೀರಿಲ್ಲದಿದ್ದರೆ ನಮಗೇನು ಕೂಡ ಪ್ರಯೋಜನ ಇಲ್ಲ. ಒಂದು ಬೋರ್ವೆಲ್ ಫೇಲ್ ಆದರೆ ಇನ್ನೊಂದು ಬೋರ್ ಹೊಡಿಬೇಕು, ಇನ್ನೊಂದು ಫೇಲ್ ಆದರೆ ಇನ್ನೊಂದು, ಎಲ್ಲಿ ತನಕ ಬೋರ್ ನೀರು ಸಿಗ್ತದೆ ಅಲ್ಲಿ ತನಕ ಬೋರ್ ಹೊಡಿಬೇಕು. ಇದು ನಾನು ಅವರಿಗೆ ಫಸ್ಟೇ ಕಂಡೀಷನ್ ಮಾಡಿದ್ದೇನೆ. ಯಾರಿಗೆ? ನಮ್ಮ ಅಧಿಕಾರಿಯಲ್ಲಿ ಸ್ಕೀಮ್ ತರೋ ಮುಂಚೆ ಟ್ಯಾಂಕ್ ಕಟ್ಟಿ ಪೈಪ್ಲೈನ್ ಹಾಕಿ ನಮಗೇನು ಅಗತ್ಯ ಇಲ್ಲ, ನೀರಿದ್ದರೆ ಹೊಡಿಬೇಕು ಅಂತ ಹೇಳಿಕೊಂಡು. ಅದಕ್ಕಾಗಿ ತುಂಬಿಂದ ಬರೋದು ಸ್ವಲ್ಪ ತಡವಾಗ್ಬೋದು. ಅಲ್ಲಿಯ ತನಕ ಅವು ಬೋರ್ವೆಲ್ ನೀರು ಹುಡುಕಿ ಇವತ್ತು ಟ್ಯಾಂಕ್ ಕಟ್ಟಿ ಪೈಪನ್ನು ಹಾಕ್ಬೋದು. ಮತ್ತೀಗ ಬೋರ್ವೆಲ್ ಹುಡುಕಿದ್ರೆ ಕಷ್ಟ ಇಲ್ಲ. ಹಿಂದಿನ ಹಗ್ಗ ಹಿಡಿದ, ಕೋಲ್ ಹಿಡಿದ ಅಥವಾ ಕಲ್ಲು ಹಿಡಿದಂಥ ನೀರು ಹುಡುಕೋದಲ್ಲ. ಈಗ ಮಿಷಿನ್ ಬಂದಿದೆ, ಎಷ್ಟು ಮಣ್ಣಿದೆ, ಎಷ್ಟು ಕಲ್ಲಿದೆ, ಎಷ್ಟು ನೀರಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸೊ ಎಲ್ಲಿವರೆಗೂ ನಿಮ್ಗೆ ನೀರು ಸಿಕ್ಕದ ಕಡೆ ಮಿಷಿನ್ ಹಿಡಿದ್ರೆ ಭಾಳ ಸ್ಪಷ್ಟತೆ ಇದೆ. ಬೋರ್ ಫೇಲ್ ಆಗುವಂಥ ಚಾನ್ಸಸ್ ಭಾಳಷ್ಟು ಕಡಿಮೆ. ಇದನ್ನು ಕರೆಕ್ಟಾಗಿ ಅನುಷ್ಠಾನಗೊಳಿಸುವಂಥ ಕೆಲಸ ನೀವು ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯತ್ನವರ ಕೆಲಸ ಅಂತ ನಾನು ಹೇಳಿಕೊಳ್ತಾ, ನಿಮಗೆಲ್ಲರಿಗೂ ನನ್ನ ಶುಭಾಶಯನ ಇವತ್ತು ಸಲ್ಲಿಸಿಕೊಂಡು ಆದಷ್ಟು ಬೇಗನೆ, ಬಹುಶಃ ಫರಾದ್ ಮೊನ್ನೆ ಬಂದಾಗ ಹೇಳಿದ್ದಾರೆ ಇಂಜಿನಿಯರ್ ಅವರಿಗೆ, ಜನವರಿ 26ಗೆ ನಾವು ಇದನ್ನು ಉದ್ಘಾಟನೆ ಮಾಡಬೇಕಂತೇಳಿ. ಜನವರಿ 20 ಉದ್ಘಾಟನೆ ಒಂದು ಹಿಸ್ಟ್ರಿ ಆದ ಕಾರಣ ಅದು ಆ ಒಂದು ದಿವಸಕ್ಕೆ ಆಗುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೇಳಿಕೊಳ್ತಾ ನನ್ನ ಎರಡು ಮಾತು ಮುಗಿಸಿನೇ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಲೋಕೋಪಯೋಗಿ ಇಲಾಖೆದ ಅನುದಾನಡ್ ಜಿಲ್ಲಾ ಮಟ್ಟಡ್ ಚತುಷ್ಪಥ ಕಾಮಗಾರಿ ನಡೆದಿನ ಏಕೈಕ ತಾದಿ ಇಂದಾತಂಡ್ ಬಾಕಿ ಇತ್ತಿನ ತೊಕ್ಕೋಟು ಚೆಂಬುಗುಡ್ಡೆ ತಾದಿನ 10 ಕೋಟಿ ಬೊಕ್ಕ ದೇರಳಕಟ್ಟೆಗೆ 5 ಕೋಟಿ ರೂಪಾಯಿ ಬಿಡುಗಡೆಯಾದ ಟೆಂಡರ್ ಆದ ಷಟ್ಪಥ ತಾದಿಯಾದ ರಾಜ್ಯಗೆ ಮಾದರಿಯಾಯಿರೋಂಡು ಪಂಡದು ಯುಟಿ ಖಾದರ್ ತೆರಿಪಾಯರು. ನಾಟಕಲ್ ವೃತ್ತ ಅಭಿವೃದ್ಧಿಗೆ ತಂಕ್ಲ ವಿಶ್ವವಿದ್ಯಾಲಯ ಮುಖಾಂತರ ಯೋಜನೆ ಪಾರ್ದ ಈ ತಾದಿ ಬಾರಿ ಸೋಕು ಆತಂಡ್ ಈ ವೃತ್ತಲ ಆತೆ ಪೊರ್ಲು ಆವಡು ಬೇಗಡೆ ಇಂದಿನ ಮಲ್ಪಾವ ಪಂಡದು ಏನಪುರ ವಿಶ್ವವಿದ್ಯಾಲಯದ ಕುಲಪತಿ ಅಬ್ದುಲ್ಲಾ ಕುನಿ ತೆರಿಪಾಯರು. ಈಗಾಗಲೇ ನಮ್ಮ ಶಾಸಕರು ಹೇಳಿದ ಹಾಗೆ ಈ ಒಂದು ರಸ್ತೆ ಬಹಳ ಸುಂದರವಾದ ಒಂದು ರಸ್ತೆಯನ್ನಾಗಿ ಮಾರ್ಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ನಾನು ಅಭಿನಂದಿಸ್ತೇನೆ. ನಾನು ಇಲ್ಲಿ ಮೊದಲು ಕಾಲೇಜ್ ಸ್ಥಾಪಿಸುವಾಗ ಇಲ್ಲಿಗೆ ಯಾರು ಸ್ಟಾಫ್ ಬರಲಿಕ್ಕೆ ಒಪ್ತಿರ್ಲಿಲ್ಲ. ಯಾಕೆಂದರೆ ಅಲ್ಲಿಂದ ಬರಲಿಕ್ಕೆ 1 ಗಂಟೆ ಬೇಕು. ಯಾರು ನಮಗೆ ಸ್ಟಾಫ್ ಸಿಗೋದು ಭಾಳ ಕಷ್ಟ ಆಗಿತ್ತು ಒಂದು ಸಮಯದಲ್ಲಿ. ಈಗ ಮಂಗಳೂರಿನ ಬೇರೆ ಕಡೆಗೆ ಹಾಸ್ಪಿಟಲ್ ಕಡೆಗೆ ಹೋಗುವುದಕ್ಕಿಂತ ಮೊದಲು ಅಲ್ಲಿಂದ ಇಲ್ಲಿಗೆ ಮುಟ್ಟುವ ಒಂದು ವ್ಯವಸ್ಥೆ ಆಗಿದೆ. ಇದು ಬಹಳ ಒಂದು ಸಂತೋಷದ ವಿಷಯ. ನಾನು ನಮ್ಮ ಶಾಸಕರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ನಮ್ಮ ಕಣಚೂರು ಮೋಹನ್ ಅವರು ಹೇಳಿದ ಪ್ರಕಾರ ಈ ರಸ್ತೆಯನ್ನು ಯಾವ ಭೂಲೋಕದ ಯಾವ ಇರುವ ರೋಡಿಗೂ ಸಹ ಅದನ್ನು ಹೋಲಿಸ್ಬೋದು. ಈಗ ಆ ಸ್ಟೇಜಿಗೆ ಮುಟ್ಟಿಸಿದ್ದಾರೆ. ಇಲ್ಲಿ ಇಂಥ ಒಂದು ರಸ್ತೆ ಅಗತ್ಯ ಇದೆ. ಯಾಕೆಂದರೆ ಎಲ್ಲರಿಗೆ ಅದರ ವಿಷಯ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ. ಸಾಧಾರಣ ಇಷ್ಟು ಒಂದು ಮೆಡಿಕಲ್ ಕಾಲೇಜು, ಇಷ್ಟು ಒಂದು ವಿದ್ಯಾಸಂಸ್ಥೆ, ಇಷ್ಟು 2-3 ಯೂನಿವರ್ಸಿಟಿ ಒಂದೇ ಇಂಥ ಒಂದು ಸಣ್ಣ ಸ್ಥಳದಲ್ಲಿ ಇರುವುದು ಭೂಲೋಕದಲ್ಲಿ ಇದು ಒಂದೇ ಜಾಗ. ಎಲ್ಲಿ ಸಹ ಇಷ್ಟು ಇಲ್ಲಿಗೆ ನಾವು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮಾಡದಿದ್ದರೆ ಅದು ನಾವು ನಿಜವಾಗಿ ಒಂದು ಅನ್ಯಾಯ ಮಾಡಿದಾಗೆ ಆಗ್ತದೆ. ಈ ಒಂದು ಉತ್ತಮ ಕೆಲಸದಿಂದ ನಮ್ಮ ಈ ದೇರಳಕಟ್ಟೆ, ಕುತಾರು ಮತ್ತು ನಾಟಕಲ್ಲು ಒಂದು ಸುಂದರ ಸ್ಥಳವಾಗಿ ಮಾರ್ಪಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅದೇ ಸಮಯದಲ್ಲಿ ಈ ಒಂದು ಸರ್ಕಲ್ನ ಕೆಲಸ ನಮಗೆ ವಹಿಸಿಕೊಟ್ಟದಕ್ಕೆ ನಾನು ಈ ಊರಿನ ಜನರಿಗೂ ನಮ್ಮ ಶಾಸಕರಿಗೂ ನಾನು ಅಭಿನಂದಿಸ್ತೇನೆ. ದೇವರ ದಯೆಯಲ್ಲಿ ಆದಷ್ಟು ಬೇಗ ಇದನ್ನು ನಾವು ಮುಗಿಸ್ತೇವೆ. 26 ಜನವರಿಗೆ ನನಗೆ ಸ್ವಲ್ಪ ಸಂಶಯ ಕಾಣ್ತದೆ. ಯಾಕೆಂದರೆ ಭಾಳ ನಾಜೂಕಾದ ಕೆಲಸ ಇದೆಲ್ಲ, ಗ್ರನೈಟ್ನಿಂದೆಲ್ಲ ಮಾಡಲಿಕ್ಕೆ ಕೆಲಸ ಇದೆ. ಇದಕ್ಕೆ ವಾಟರ್ಫಾಲ್ ಇದೆ, ಫೌಂಟನ್ ಇದೆ. ಇದೆಲ್ಲ ಇರುವಾಗ ಅಷ್ಟು ಬೇಗ ಸೈರನ್ ಇದೆ, ಅದು ಮುಗಿಯುವುದು ನನಗೆ ಡೌಟ್ ಕಾಣ್ತದೆ.
ಆದರೂ ನಾವು ಟ್ರೈ ಮಾಡ್ತೇವೆ. ನಾವೆಲ್ಲ ಒಂದು ಒಳ್ಳೆಯ ದಿನ ನೋಡಿ ಇದನ್ನು ಉದ್ಘಾಟಿಸುವ, ನಾವೆಲ್ಲ ಸೇರಿ ಪುನಃ ಇದನ್ನು ಇಲ್ಲಿಗೆ ಬಂದು ಸೇರಿ ಉದ್ಘಾಟಿಸುವ ನಮಗೆಲ್ಲ ದೇವರ ಅನುವು ಮಾಡಲಿ ಎಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಸಂಶುಲ್ ಉಲಾಮಾ ಇಸ್ಲಾಮಿಕ್ ಅಕಾಡೆಮಿ ಅಧ್ಯಕ್ಷರು ತಬೂಕ್ ದಾರಿಮಿ ದುವಾ ಮಲ್ತೆರು. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد بحق الفاتحة المعلمة والسبع المثاني أن تفتح لنا كل خير وأن تجعلنا من أهل الخير وأن تعلم لنا من معاملاتنا يا أهل الخير. اللهم إنا نسألك متوسلين بهم ونسألك بأسمائك الحسنى وصفاتك العلى أن تبارك لنا فيما نحن فيه بركة تامة كما باركت على عبادك الصالحين. ربنا آتنا في الدنيا حسنة وفي الآخرة حسنة وقنا عذاب النار. آمين برحمتك يا أرحم الراحمين. صلى الله تعالى وسلم على خير. ಕಣಚೂರು ವೈದ್ಯಕೀಯ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರದ ಅಧ್ಯಕ್ಷರು ಯುಕೆ ಮೋನು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಎನ್ಎಸ್ ಕರೀಂ, ಮಂಜನಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ವಿನ್ಸೆಂಟ್ ಡಿಸೋಜಾ, ಬೆಳ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಬ್ದುಲ್ ಸತ್ತಾರ್, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನು, ನರಿಂಗಾನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ನವಾಜ್ ಕಲ್ಲರಕೋಡಿ, ಟಿಎಸ್ ಅಬೂಬಕರ್, ಸಲೀಂ ಮೇಘಾ ಇಂಚತಿ ಪ್ರಮುಖರು ಒಟ್ಟಿಗೆ ಇದ್ದರು. ದೇರಳಕಟ್ಟೆಯ ಈ ನಾಟಕಲ್ ಸರ್ಕಲ್ ಅಭಿವೃದ್ಧಿಪಡಿಸುವುದಕ್ಕೆ ಏನಪ್ಪ ಸಂಸ್ಥೆಯವರು ಮುಂದೆ ಬಂದು ನಮ್ಮ ಶಾಸಕರ ಏನು ಆಸೆ ಆಕಾಂಕ್ಷೆಗಳಿವೆ ಅದು ಈಡೇರುವಂಥ ಸಂದರ್ಭಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ನಾನು ಈಗ 1 ವಾರ ಆಯಿತು ಅಂತ ಕಾಣ್ತದೆ, ಶಾಸಕರಿಗೆ ಫೋನ್ ಮಾಡಿ ಸಾಧಾರಣ ಮಹರಿಬ್ ಆದ ಕೂಡಲೇ ಮನೆ ಸೇರುವವನು ನಾನು, ಸಾಧಾರಣ ಏನು ಕೆಲಸ ಇಲ್ಲ ಅಂತ. ಒಂದು ದಿನ ಹೀಗೆ ನೋಡುವಾಗ ದೇರಳಗಟ್ಟೆ ಮಸೀದಿಯಿಂದ ಇಲ್ಲಿ ಬರುವಾಗ ನನಗೆ ಎಲ್ಲೋ ಇದ್ದಾಗ ನೆನಪಾಯಿತು. ಕೂಡಲೇ ಅವರಿಗೆ ಫೋನ್ ಹಾಯಿಸಿ ಹೇಳಿದೆ, ಈ ರಸ್ತೆಗೆ ಆರ್ಚಿಡ್ ರೋಡು ಅಂತೇಳಿ ನೀವು ಹೆಸರಿಡಿ, ಸಿಂಗಪೂರ್ನಲ್ಲಿ ಆರ್ಚಿಡ್ ರೋಡು ಅಂತ ಹೇಳುವ ಒಂದು ರೋಡ್ ಇದೆ, ಪ್ರಪಂಚದ ಅತ್ಯಂತ ಬಲಿಷ್ಠವಾದ ಒಂದು ರೋಡು. ಅದು ಅತ್ಯಂತ ಪ್ರಪಂಚದಲ್ಲಿ ಹೆಚ್ಚಿನ ಬಿಸ್ನೆಸ್ ಸ್ಥಾನ ಇರುವಂಥದ್ದು. ಆ ರೋಡ್ನ ಹೆಸರು ಇಡಿ ಅಂಥೇಳಿ ಅಲ್ಲ ನನ್ನ ಅನಿಸಿಕೆ ಹೇಳಿದ್ದು. ಅಷ್ಟೊತ್ತಿಗೆ ಅವರು ಹೇಳಿದರು, ಇದು ಆ ಥರ ಕಾಣ್ತದೆ ಇಲ್ಲಿ ಹೋಗುವಾಗ, ಆ ಒಂದು ಸುಂದರ ಇದು. ನನಗೆ ಅದರವರೆಗೂ ಇದು ಈ ಲೈಟ್ ಬಂದು 2 ತಿಂಗಳಾದರೂ ನಮಗೆ ಅದು ಗಮನಕ್ಕೆ ಬರಲಿಲ್ಲ. ಅತ್ಯಂತ ಸುಂದರವಾಗಿ ಕಾಣ್ತದೆ. ಕಾಣಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ನೇರವಾಗಿ ಇದೆ ಅಲ್ಲಿಗೆ ಆ ಲೈಟಿನ ಒಂದು ಸುಂದರ ಎಲ್ಲರಿಗೂ ಕಣ್ಣಿಗೆ ಕಾಣುವಂತಾಗಿದೆ. ಮತ್ತು ನೆಲದಲ್ಲೂ ಕೂಡ ಅದರ ರಿಫ್ಲೆಕ್ಟ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ಕಾಣುವಾಗ ನಮಗೆ ಒಂದು ಮನಸ್ಸಿಗೆ ಆನಂದ ಆಗ್ತದೆ. ಈ ಸರ್ಕಲ್ ಕೂಡ ಬಂದರೆ ಇನ್ಶಾಲ್ಲ ಇನ್ನು ಬೇರೆ ಬೇರೆ ಕಡೆಯಲ್ಲಿ ಸರ್ಕಲ್ ಆಗಲಿಕ್ಕೆ ಉಂಟು. ಅವರ ಏನು ಕನಸಿನ ಒಂದು ಪ್ರದೇಶ ಇದು, ಅದು ಆಗಲಿ ಅಂತೇಳಿ ಹಾರೈಸಿ ಜನಪಯ ಸಂಸ್ಥೆಯವರಿಗೂ ಇದರ ಈ ಒಂದು ಕೆಲಸ ಕಾರ್ಯ ಕೈ ಯೋಜನೆ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ.